ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣೆ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಕ್ಲೇನು ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ. ಇವತ್ತು ನಾವು ಬೆಣ್ಣೆ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಇನಿ ನಮ್ಮ ಬೊಲ್ಲೆ ಪಾಡ್ದು ಒಂಜಿ ಪುಂಡಿ ಮಲ್ಪಗ ಮಸ್ತ್ ಶೋಕ ಆಪುಂಡು. ರವತ ಪುಂಡಿದ ಲಕ್ಕನೆ ಆಪುಂಡು. ಕಡೆ ಮುಟ ಸ್ಕಿಪ್ ಮಲ್ಪದೆ ತೂಲೆ ರವತ ಕಡುಬು ಥರ ಕಾಣ್ತದೆ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು. ಮುಲ್ಪೆಯನ್ನು ಬೊಳಂತರಿದೆ ತೊಂದೆ ಒಂದಿನ ಶೋಕು ನಮ್ಮ ಲುಂಬು ನೋಡು. ನಮ್ಮ ದೋಸೆಗೆ ಪೂರ ಅವು ಅರಿ ಪಾಡುವನ ಅವೇ ಅರಿ. ನಾವು ದೋಸೆಗೆಲ್ಲ ಯಾವ ಅಕ್ಕಿ ನಾರ್ಮಲ್ ಅಕ್ಕಿ ಬಳಸ್ತೇವ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಬರುವ. ಒಂದಿನ ಶೋಕು ದೆಕ್ಕದಿ ಅನ್ ಮುಲ್ಪ ಪತ್ತೊಂದು ಬತ್ತೆ ಇದನ್ನೆತ್ತ ನೀರನ್ನು ಪೂರ ಅರಿಪೋಡು. ಇದನ್ನು ನಾವು ಇದರಲ್ಲಿರುವ ನೀರನ್ನು ಚೆನ್ನಾಗಿ ನಾವು ಸೋಸ್ಕೋಬೇಕು. ನೋಡಿ, ಅಕ್ಕಿಯನ್ನು ನಾನೀಗ ಒಂದು ಈ ಥರ ಇರುವ ಪಾತ್ರೆಗೆ ಹಾಕಿ ಇದರ ನೀರನ್ನೆಲ್ಲ ತಗೊಳ್ತೀನಿ. ಅಥವಾ ಬಟ್ಟೆಯಲ್ಲಿ ಕೂಡ ನಾವು ಇದರ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಬೋದು. ಇಂಚೆ ನಮ್ಮ ಒಟ್ಟೊಟ್ಟೆ ಜಾರಿತ್ತನ್ನು ಐಟು ಪಾಡ್ದು ನೀರನ್ನು ಪೂರ ಅರಿತ್ಪರೆ ದೀಕ. ಇದನ್ನು ಇಂಚಿ ಬಾಣಲಿಗೆಯನ್ನು ಬೆಚ್ಚಾಯಿ ಬೊಕ್ಕ ನಮ್ಮ ಈ ಅರಿನ ಶೋಕು ಪೊತ್ಪೊಡು. ನೋಡಿ, ಬಾಣಲೆ ಒಂದು ತಗೊಂಡಿದೆ ದೊಡ್ಡದು. ಅದಕ್ಕೆ ನಾವು ಈ ಅಕ್ಕಿಯನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು ವೇಳೆ ಹೀಗೆ ಬೇಡ ಅಂತಿದ್ರೆ ಇದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹರಡಿ ಕೂಡ ನೀವು ಈ ಅಕ್ಕಿಯನ್ನು ನೀವು ಒಣಗಿಸಬಹುದು. ನಮ್ಮ ಇಂಚೆ ಪೊತ್ಪರೆ ಬುಡ್ಸಿನ ದಂಡನಿಕ್ಲು ಅರಿನ ಶೋಕು ಉನ್ಗವಲಿ ದೊಂಬುಡು ಒಂಜಿ ಬೊಲ್ದುದ ಕುಂಟುಡು ಪಾರ್ದು ನಿಕ್ಲುದಿನ ಉನ್ಗವಲಿ ನಮಗೊಂದು ರಪರಪ ಮಲ್ಪೊಡುತ್ತಂಡ ಇಂಚೆ ನಮ್ಮ ಅರಿನ ಪೊತ್ತುದುಲ ಮಲ್ಪೊಲಿ. ನಮಗೆ ಬೇಗ ಆಗಬೇಕಂತ ಇದ್ದರೆ ಹೀಗೆ ನಾವು ಅಕ್ಕಿಯನ್ನು ಹುರಿದು ಹೀಗೆ ಮಾಡ್ಕೋಬಹುದು. ನೋಡಿ, ಇದು ಸ್ವಲ್ಪ ಹೊತ್ತಾದಮೇಲೆ ಇದು ಡ್ರೈ ಆಗಿದೆ. ಒಂದು ಒಂತೆ ಪೊರ್ತಾಕಿದಂಥ ನೀರ್ದ ಪಸೆ ಪೂರ ಆಜಿಂಡು ಇತ್ತೆ ಯಾವು ಬಣಲೆದ ಬೆಚ್ಚುಳ್ಳ ಒಂದೊಂತೆ ನುಂಗುಡು. ಇದು ಈ ಬಾಣಲೆಯ ಬಿಸಿಯಲ್ಲಿ ಕೂಡ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಡ್ರೈ ಆಗ್ತದೆ. ಬಿಸಿ ಇರುವಾಗ ಹುಡಿ ಮಾಡಲಿಕ್ಕೆ ಹೋಗಬೇಡಿ. ಬೆಚ್ಚ ಇಪ್ಪನ ನಮ್ಮ ಒಂದೇನು ಪೊಡಿ ಮಲ್ಪನ ಬಡಿಸಿ ಒಂದು ಅರಪ್ಪಡು ಆತಡೆ ನಮ್ಮ ಅಂಚನೆ ಬುಡ್ಕ. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡ್ಕೋಬೇಕು. ಇಂದು ಪೂರ ಚಪ್ಪೆ ಹಾಕಿನ ನಮ್ಮ ಮಿಕ್ಸಿ ಜಾರಿಗೆ ಪಾಡ್ದು ಪೊಡಿ ಮಲ್ಪುಗ. ನೋಡಿ, ಈಗ ಇದು ತಣ್ಣಗಾಗಿದೆ. ನಾವು ಕೈಯಲ್ಲಿ ಅದನ್ನು ಮುಟ್ಟಿ ನೋಡುವಾಗ ನೋಡಿ ಇದು ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಹುಡಿ ಮಾಡ್ಕೊಳ್ಳುವ. ಇದನ್ನು ಸ್ವಲ್ಪ ರವದ ಥರ ನಾವು ಹುಡಿ ಮಾಡ್ಕೋಬೇಕು. ಒಂದೇನು ರವದ ಲೆಕ್ಕ ನಾವು ನಮ್ಮ ಒಂದೇನು ಪೊಡಿ ಮಲ್ತೊಂಡು ಒಂತೆಂತನೇ ಪಾಡ್ದನಿಗಳು ಮಿಕ್ಸಿ ಜಾರಿಗೆ ಒಂದೇನು ಪೊಡಿ ಮಲ್ತೊಂಡ್ಲೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ಹೀಗೆ ನಾವು ನೋಡಿ ಈ ಥರ ಹುಡಿ ಮಾಡ್ಕೋಬೇಕು. ತುಂಬ ಫೈನ್ಸ್ ಅಲ್ಲ, ಹಾಗೆ ತುಂಬ ತರಿಯಾಗಿ ನೀವು ಹುಡಿ ಮಾಡ್ಕೋಬೇಡಿ. ನಮ್ಮ ಮಸ್ತ್ ಸಣ್ಣಲತ್ತು ಮಸ್ತ್ ಮಲ್ಲ ಪೀಸಲತ್ತು ಅಂಚ ನಮ್ಮ ಪೊಡಿ ಮಲ್ಪರಲ್ಲಿ ಒಂದೊಂದು ರವದ ಲೆಕ್ಕ ನಮ್ಮ ಪೊಡಿ ಮಲ್ತು ನೋಡು. ರವದ ಥರ ನಾವು ಹೀಗೆ ನೋಡಿ ಹುಡಿ ಮಾಡ್ಕೋಬೇಕು. ಇಷ್ಟ ಆಯಿತು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಅಕ್ಕಿಯನ್ನು ತಗೊಂಡ್ರೆ ಆಯಿತು. ನಿಕ್ಲಿಗೆ ಏತ್ ಬೋಡ ಅರಿ ಆತೆ ತೊಂಡ ಆಂಡ್ ಇದನ್ನಕ್ಕೆಯನ್ನು ಒಂಜಿ ಗಡಿ ತಾರೆ ಇದೆ ತೊಂದೆ ಉಂದೇನು ನಮ್ಮ ಕಟ್ ಮಲ್ತೊನಗ ಫಸ್ಟ್ ಪಿರೇವ್ನತ್ತು. ಇಲ್ಲಿ ನಾನು ಒಂದು ಹೋಳು ತೆಂಗಿನಕಾಯಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡ್ಕೊಳ್ತೇನೆ. ನಮಗೆ ತೆಂಗಿನ ತುರಿ ಬೇಡ, ಹೀಗೆ ನಾವು ತೆಂಗಿನಕಾಯಿಯನ್ನು ಇಲ್ಲಿ ಯೂಸ್ ಮಾಡಬೇಕು. ಇಂಚತೊಲೆ ನಮ್ಮ ತಾರಾಯಿನ ಇಂಚ ಪೊಡಿ ಮಲ್ತೊನಡು. ಇಂಚ ಮಲ್ತಂಡ ಪುಂಡಿ ಮಸ್ತ್ ಶೋಕ ಆಪುಂಡು. ಇದೆ ಒಂದು ರೆಡಿ ಆ್ಯಂಡ್ ನನ್ನ ಒಂಜಿ ಬಾಣಲೆನ ಗ್ಯಾಸ್ ಇಡ್ದೀಕ. ಇದು ರೆಡಿ ಆಯಿತು ತೆಂಗಿನಕಾಯಿ. ಇವಾಗ ಒಂದು ಬಾಣಲೆಗೆ ನಾನು 2 ಚಮಚ ಬೆಣ್ಣೆ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕಬೇಡಿ, 2 ಚಮಚ ಸಾಕು. 2 ಚಮಚ ಏನ್ ಮುಲ್ಪ ಬೊಲ್ಲೆ ಪಾಡಿಯೆ ಅವೇಡ್ ಬೊಕ್ಕ ನಮ್ಮ ಏತ್ ಅರಿತ ಹಿಟ್ಟಿದಿತ್ತನ ಆತೆ ನಮ್ಮ ಮುಲ್ಪ ನೀರನ್ನು ಪಾಡೋಡು. ನಾವು ಎಷ್ಟು ಅಕ್ಕಿ ತಗೊಂಡಿದ್ದೇವ ಅಷ್ಟೇ ಇಲ್ಲಿ ನೀರನ್ನು ಸೇರಿಸ್ಕೋಬೇಕು. ಇದು ನೋಡಿ, ಬಿಸಿಯಾದ ತಕ್ಷಣ ಬೆಣ್ಣೆ ಕೂಡ ಕರಗ್ತದೆ ನೀರು. ಇತ್ತೆ ಬೆಣ್ಣೆ ಬೊಲ್ಲೆ ಕರಂಡು ಇತ್ತೆ ನಮ್ಮ ಉಪ್ಪು ನಮ್ಮ ಅನುಸಾರ ಪಾಡು ನೋಡು. ಉಪ್ಪನ್ನು ನೀವು ನಿಮ್ಮ ಅನುಸಾರ ಇಲ್ಲಿ ಸೇರಿಸ್ಕೋಬೇಕು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಶೋಕ ಇಂಚ ಬೆರವಡು ಇತ್ತೆ ನಮ್ಮ ಪೊಡಿ ಮಲ್ತಿತ್ತಿನ ತಾರೈನ ನೆಕ್ ಪಾಡ್ಗ. ಇವಾಗ ನಾವು ಹುಡಿ ಮಾಡಿಟ್ಟ ತೆಂಗಿನಕಾಯಿಯನ್ನು ಇಲ್ಲಿ ಸೇರಿಸ್ಕೋಬೇಕು. ತುಂಬ ರುಚಿಯಾಗಿ ಹಾಗೆ ತುಂಬ ಮೃದುವಾಗಿ ಬರ್ತದೆ ಈ ಕಡುಬು. ಇದನ್ನು ನೋಡಿ ಹೀಗೆ ಇದು ಕುದಿ ಬಂದ ನಂತರ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಒಂದು ಎಡ್ಡೆ ಕೊದ್ದಿ ಬೊಕ್ಕ ನಮ್ಮ ಪೊಡಿ ಮಲ್ತಿತ್ತಿನ ಅರಿನ ನಮ್ಮ ಪಾಡ್ಗ ಮಸ್ತ್ ಶೋಕ ಆಪುಂಡು ಫ್ರೆಂಡ್ಸ್. ಖಂಡಿತ ನಿಕ್ಲೋರ ಟ್ರೈ ಮಲ್ಪ್ಲೆ. ರವ ಅದು ಒಂಜಿ ಪುಂಡಿ
ಬೊಕ ಬೊಲ್ಲೆ ಇಲ್ಲ ಪಾಡ್ದ ತಾರೆ ಪಾಡ್ದ ಅವೊಂಜಿ ಕಮ್ಮೆನೇ ಬಯತೆ ಬೊಲ್ಲೆ ಪಾಡ್ನ ಅಂಚನೆ ರುಚಿಲ ಎಡ್ಡೆ ಬರ್ಪುಡು ಒಂದೆನಿತ ನಮ್ಮ ಶೋಕು ಬೆರವಡು. ಅಕ್ಕಿ ಹಿಟ್ಟು ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸನ್ನು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ನಮ್ಮ ಅರಿತ ಹಿಟ್ಟು ಪಾಡ್ನಾಗ ಲೋ ಫ್ಲೇಮ್ ದೀದು ಒಂದೇನಿತ್ತ ಪೂರ ಬೆರವಡು ಬೊಕ ಒಂದೇನು ಪೂರ ಶೋಕು ಬೆರದು ನಮ್ಮ ಒಂಜಿ 5 ನಿಮಿಷ ಮುಚ್ಚಳ ಮುಚ್ಚಿದು ನಮ್ಮ ಬುಡೋಡು ಗ್ಯಾಸ್ ಚಾಲೆ ದಿವಡು. ಇದನ್ನೆಲ್ಲ ಬೆರೆಸಿ ನಂತರ ನಾವು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಾಳೆ ಎಲೆ ಆಗ್ಬೋದು ಯಾವುದಾದ್ರೂ ಮುಚ್ಚಳ ಮುಚ್ಚಿ ನೀವು ಲೋ ಫ್ಲೇಮಲ್ಲಿ ಇಟ್ಟು ಬಿಡಬೇಕು. ನೋಡಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಗ್ಯಾಸನ್ನು ಲೋ ಫ್ಲೇಮ್ ಹಿಡ್ದಿದ್ದು 5 ನಿಮಿಷ ನಮ್ಮ ಇಂಚನೆ ಬುಡೋಡು ತುಲೆ ಇದೊಂದು 5 ನಿಮಿಷ ಹಾಕಿನ ನಮ್ಮ ಗ್ಯಾಸ್ ಬಂದ್ ಮಲ್ಪುಗ. 5 ನಿಮಿಷ ಆಯಿತು. ಈಗ ಗ್ಯಾಸ್ ಇಲ್ಲಿ ಬಂದ್ ಮಾಡಿ ನಾನು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದನ್ನು ಚಪ್ಪೆ ಅವರೇ ಬಿಡೋಡು. ಚಪ್ಪೆ ಹಾಕಿನ ತುಲೆ ಇದು ಸಾಫ್ಟ್ ಆದ ಬೈದುಂಡು ನಮ್ಮ ಚಪಾತಿ ಹಿಟ್ಟು ಇಂಚ ಕಲಪನ ಅಂಚನೆ ಕಲತದು ನಮ್ಮ ಪುಂಡಿ ವಾ ಸೈಜ್ ಬೋಡು ಆ ಸೈಜಿನ ಪುಂಡಿ ಮಲ್ತನೋಡು. ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ತೇವ ಹಾಗೆ ಇದನ್ನು ಕೂಡ ನಾದಿಕೊಂಡು ನಾವು ನೋಡಿ ಹೀಗೆ ಇದನ್ನು ಕಡುಬುಗಳನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೇನೆ. ಒಂದೇನಿತ್ತೆ ಮುಲ್ಪ ತುಲೆ ಇಂಚ ರೌಂಡ್ ಆದ ಪುಂಡಿನ ಮಲ್ತೊಂದುಲೆ ತುಲೆ ಮಸ್ತ್ ಸಾಫ್ಟ್ ಆದ ತುಲೆ ನಿಕ್ಲಿಗೆ ಗೊತ್ತಾವಂದಿಪ್ಪು ಎತ್ತು ಸಾಫ್ಟ್ ಉಂಡೊಂದು ಅರಿತ ಹಿಟ್ಟು ನೀವು ನೋಡ್ತಾ ಇರ್ಬೋದು. ತುಂಬ ಮೃದುವಾಗಿ ಈ ಹಿಟ್ಟು ಬಂದಿದೆ ನೋಡಿ. ನಮಗೆ ಎಣ್ಣೆ ಏನು ಬೇಕಾಗಿಲ್ಲ ಕೈಗೆ ಸವರ್ಕೊಳ್ಳೋದು. ನಾವಿಲ್ಲಿ ಬೆಣ್ಣೆ ಹಾಕಿದ್ದೇವೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಕಡುಬು ರೆಡಿ ಆಗ್ತಾ ಉಂಟು. ನಮ್ಮ ಕೈಕದಲ್ಲ ಎಣ್ಣೆ ಪೂಜೋಡುಂದು ಜಿದಾಯಪಣ್ಣೆ ಕ್ರಮ ಬೊಲ್ಲೆ ಪಾಡ್ದ ಅಂಚಾದ ಪುಂಡಿ ಮಲ್ಪರೆ ಮಸ್ತ್ ಶೋಕ ಆಪುಂಡು. ಇಂಚನೆ ಪಾಡ್ದು ನಮ್ಮ ಪುಂಡಿನ ಪೂರ ರೆಡಿ ಮಲ್ತದ ನಮ್ಮ ಬುಕ್ಕ ಬೇಯರಿಗೆ ದೀಕ ನಿಕ್ಲೆ ಎನ್ನ ರೆಸಿಪಿ ಇಷ್ಟ ಆವೊಂದುಂಡುಡ ಸಬ್ಸ್ಕ್ರೈಬ್ ಮಲ್ಪ್ಲೆ ಲೈಕ್ ಕಮೆಂಟ್ ಮಲ್ಪ್ಲೆ ಅಂಚನೆ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಕ್ಲೊಟ್ಟಿಗೂ ಶೇರ್ ಮಲ್ಪ್ಲೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಬೇಯಲಿಕ್ಕೆ ಇಡಬೇಕು. ಇಡ್ಲಿ ಪಾತ್ರೆಯಲ್ಲಿ ಮುಚ್ಚಳ ಮುಚ್ಚಿ 20 ರಿಂದ 25 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. 25 ನಿಮಿಷ ಗ್ಯಾಸನ್ನು ಹೈ ಫ್ಲೇಮ್ ಹಿಡ್ದಿದ್ದು ಬೇಯ್ಪವಡು. ಇದೆ ಒಂದು ಮುಲ್ಪ ಬೇಯೊಂದುಂಟು ಒಂದು ಬೇಯ್ತಾಕಿನ ನಿಕ್ಲೆ ತೋಚ್ಪಾವೆ ನೋಡಿ. ಈಗ 25 ನಿಮಿಷ ಆದ ನಂತರ ನಮ್ಮ ಕಡುಬು ಚೆನ್ನಾಗಿ ಬೆಂದಿದೆ. ಒಳ್ಳೆ ಘಮ ಕೂಡ ಬರ್ತಾ ಉಂಟು. ಆ ಬೆಣ್ಣೆ ತೆಂಗಿನಕಾಯಿ ಹಾಕಿದ್ದು ಒಳ್ಳೆ ಘಮ ಬರ್ತಾ ಉಂಟು. ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ತಾರಾಯಿ ಬೊಲ್ಲೆ ಪಾಡ್ದ ಮಸ್ತ್ ಕಮ್ಮೆನ ಬರೋದುಂಡು. ಒಂದು ಚಪ್ಪೆ ಹಾಕಿನ ನಿಕ್ಲಿಗೆ ಅಂತ ಸರ್ವ್ ಮಲ್ತ ತೋಚ್ಪಾವೆ. ಇವಾಗ ನೋಡಿ ತಣ್ಣಗಾದ ನಂತರ ನೋಡಿ ನಾನೊಂದು ಪ್ಲೇಟಿಗೆ ಇದಕ್ಕೆ ನಮಗೆ ಯಾವುದೇ ಚಟ್ನಿ ಸಾರು ಬೇಕಾಗಿಲ್ಲ. ಯಾಕಂದರೆ ನಾವು ತೆಂಗಿನ ತುರಿ ಬೆಣ್ಣೆ ಹಾಕಿದ್ದೇವೆ. ಆದರೂ ನಾನಿಲ್ಲಿ ಒಂದು ಸಾರಿನ ಜೊತೆ ನಿಮಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಪುಂಡಿಗೆ ನಮಕ್ ಸಾರು ಚಟ್ನಿ ಒವುಲ ಬೋಡೊಂದಿಜ್ಜಿದೆ ಪಂಡ ನಮಗೆ ತಾರಾಯಿ ಬೆಣ್ಣೆ ಪಾಡ್ದ ಅಂಚಾದು ಯಾನ್ ಮುಲ್ಪ ಒಂಜಿ ಸಾರದ ಜೊತೆ ನಿಕ್ಲೆಗ್ ತೊಜ್ಪಾಂದುಲ್ಲೆ ತುಳಿ ಏತು ಸೋಕಾದ ಮೃದುವಾದ ಬೈದಣ ನಮ್ಮ ಮಲ್ದಿನ ಪುಂಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈ ಕಡುಬು. ಹಾಗೆ ನಿಮಗೆ ತೋರಿಸ್ತಾ ಇದೆ ನೋಡಿ, ಇದು ರವಾ ಥರ ಬಂದಿದೆ ಕರೆಕ್ಟಾಗಿ ನೋಡಿ. ಹೀಗೆ ಹುಡಿ ಮಾಡಿದಾಗ ಇದು ರವದಿಂದ ಮಾಡಿದ ಕಡುಬು ಥರ ಕಾಣ್ತದೆ. ಒಂದೇ ನಮ್ಮ ತೊಲೆ ಪುಂಡಿನೇ ಪೊಡಿ ಮಲ್ ತೋಜ್ಪನ ಒಂದು ರವಟು ಮಲ್ದಿನ ಪುಂಡಿದಲಕ ತೋಜುಂಡು ನಿಕ್ಲೋರ ಖಂಡಿತ ಟ್ರೈ ಮಲ್ಪ್ಲೆ. ಅಂಚನೆ ನಿಕ್ಕಲ ಫ್ಯಾಮಿಲಿ ಫ್ರೆಂಡ್ಸ್ ನಕ್ಕಲ ಜೊತೆಗೆ ಶೇರ್ ಮಲ್ಪ್ಲೆ. ನೀವೊಮ್ಮೆ ಈ ಕಡುಬನ್ನು ಖಂಡಿತ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ತುಂಬ ರುಚಿಯಾದ ಕಡುಬು ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದ.